ಈಗಾಗಲೇ ಆರಿಸಗದೆ ಪುಷ್ಯ ಕುಲಾಡಿ ಪುಷ್ಯಾನ ಬಂಡೇರಿ ಹಾಗೂ ಕೈರೋಡಿ ಪಾಂಚಲ ಮರಕ್ಕಡ ಬೈಲಿನವರಿಂದ ಹಸಿರು ಹೊರಕಾಣಿಗೆ ಬರುವಂತಹ ಸಮಯ. ಈ ಒಂದು ಸುಸಂದರ್ಭದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಸೇರಿಕೊಂಡಿದ್ದೀರಿ. ನಿಮಗೆ ಸ್ವಾಗತವನ್ನ
ನಾನು ಬರಮೇಲು ನಿವಾಸಿ ಪುಷ್ಪಲತಾ ಬಿಆರ್. ಈ ಕಳಿಂಜ ದೇವಸ್ಥಾನ ಸದಾಶಿವೇಶ್ವರ ದೇವಸ್ಥಾನದ ಕಾರ್ಯದರ್ಶಿ ಏನು ರುಕ್ಮಯ್ಯ ಗೌಡಂಬಿಯರ್ನ ಮಗಳ. ಈ ಊರುಡ ಪುಕ್ಕದ ಬಳ್ಳತ್ತಿನ ಪೊಣ್ಣು 2006 ಮುಲ್ಪದ ಬ್ರಹ್ಮಕಲಶೋತ್ಸವ ಆಂಡು 18 ಜನವರಿ 23 ಮುಟ್ಟ ಅವನು ಬರ್ತದೆ. ಸಾಧಾರಣ ಶೋಕು ಎಡ್ಡೆ ಅದ್ದೂರಿಯಾಗಿ ನಡೆದು ಬರ್ತದೆ. ಆ ಟೈಮ್ದು ಬ್ರಹ್ಮಕಲಶ ಆದ ಇತ್ತೆ 15 ವರ್ಷ ಮುಟ್ಟ 15 ವರ್ಷ ಆಂಡು ಇತ್ತೆ 2021 ಫೆಬ್ರವರಿ 16 ವಾಪಸ್ ಬ್ರಹ್ಮಕಲಶ ಶ್ರೀ ಸದಾಶಿವೇಶ್ವರ ದೇವಸ್ಥಾನದ ಆವೊಂದುಂಡು. ಎಡ್ಡೆ ಕಾರ್ಯಕ್ರಮ ಪೂರ ಎಡ್ಡೆ ನಡತೊಂದು ಬರ್ತದೆ. ಎಡ್ಡೆ ಅದ್ದೂರಿ ಆದು ಊರದ ಪರ ಊರದ ಜನಕುಲ ಸಹಕಾರದ ಮುಖಾಂತರ ಕಾರ್ಯಕ್ರಮಗಳು ಎಡ್ಡೆ ಅದ್ದೂರಿಯಾದ ನಡೆದು ಬರೋದಿಲ್ಲ. ಬಯ್ಯದ ಸಾಂಸ್ಕೃತಿಕ ಕಾರ್ಯಕ್ರಮ ಇಂಚಿನ ಭಜನಾ ಕಾರ್ಯಕ್ರಮ ಎಡ್ಡೆ ರೀತಿದು ಮೂಡಿದು ಬರೋದುಂಟು. ಇಂಚನೆ ಊರದ ಪರ ಊರದ ಜನಕುಲ ಸಹಕಾರ, ಅಂಚನೆ ಈ ಆಡಳಿತ ಮಂಡಳಿದ ಸಹಕಾರ, ಭಜನಾ ಮಂಡಳಿದ ಸಹಕಾರ, ಈ ದೇವಸ್ಥಾನಕ್ಕೂ ಮಾಂತ ಜನಕುಲ ಸಹಕಾರ ಇಂಚನೆ ಇಪ್ಪಡು ಬಣ್ಣದ ಯಾನಿ ಈ ಮೂಲಕ
ಸೇವೆ ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಈಗ ಕಾಯಂ ಆಗಿ ಒಂದು 7 ವರ್ಷ ಆಯಿತು. ಇಲ್ಲಿ ಸದಾಶಿವೇಶ್ವರ ದೇವರದ್ದು ಅಭಯ ಅಂದರೆ ನಾವು ಹೇಳಿದ ಸಂತಾನ ಭಾಗ್ಯ, ಆಮೇಲೆ ಯಾವುದೇ ಕೆಲಸ ನಿರ್ವಿಘ್ನ ರೀತಿಯಿಂದ ನಡೆದುಕೊಂಡು ಹೋಗಬೇಕಿದ್ರೆ ಆ ಸದಾಶಿವೇಶ್ವರ ದೇವರು ಸದಾ ಆನಂದವನ್ನು ಯಾವಾಗಲೂ ಕರುಣಿಸ್ತಾ ಇರ್ತಾರೆ.
ವಿಚಾರಕ್ಕೂ ಆಗಮಿಸಿದ ಭಕ್ತಾಭಿಮಾನಿಗಳ ಮಾತೆಯನ್ನ ಸೂಚಿಸಿಕೊಳ್ಳುವುದನ್ನು ಸ್ವಾಗತಿಸಬಹುದಲ್ಲ. ಇಂದಿನ ದೇವರ ಸನ್ನಿಧಾನದ ಭಜನಾ ಕಾರ್ಯಕ್ರಮ ಆರಂಭಿಸಿ ಶ್ರೀ ಸದಾಶಿವರ ದೇವಸ್ಥಾನದ ಮಹಿಳಾ ಮಂಡಳಿಯ ತಂಡ ಇಂದಿನ ಭಜನಾ ಕಾರ್ಯಕ್ರಮ ಕೈಗೊಂಡರು. ಅದೇ ರೀತಿ ನಮ್ಮ ಈ ಕಳಿಸಿದ ಸದಸ್ಯ ದೇವರ ಸನ್ನಿಧಾನವು ಶ್ರೀ ವಿಶ್ವಾಸ ಸರಸ್ವತಿ ಭಜನಾ ಮಂಡಳಿ ಸಾಹಿತ್ಯ ಮಹತ್ಯ ಮುಗಿಲ ಭಜನಾ ಕಾರ್ಯಕ್ರಮಗಳನ್ನು ನಮ್ಮ ದೇವರ ಮುಂದಿನ ಪ್ರೀತಿಪೂರ್ವಕವಾದ ಸ್ವಾಗತ ಕೋರುತ್ತಲ್ಲ. ಆತ್ಮೀಯ ಭಕ್ತಾಭಿಮಾನಿಗಳು, ಶ್ರೀ ದೇವರ ಸನ್ನಿಧಾನಗಳು ಸೇವೆ ಮಂಗಳ ದೇವಸ್ಥಾನದ ಎದುರುಗಳು ಸೇವಾ ಸಂಸ್ಥೆಗಳು ಈ ಸೇವಾ ಸಂಸ್ಥೆಗಳಿಂದ ಅನ್ನಪಣಿ ರುದ್ರಾಭಿಷೇಕ ಪಂಚದರ್ಜಯ ಕುಂಕುಮಾರ್ಚನೆ ಮಹಾಪೂಜೆ ಉಪಸರ್ಗ ಸೇವೆಗೆ ಮಂಡಳಿ ಒಂದು ರಸೀದಿ ಪಡೆಯುವುದು ದೇವಸ್ಥಾನದ ಬಳಿ ದೊಡ್ಡ ಪ್ರಮುಖಗೊಂಡಿದೆ. ಆತ್ಮೀಯ ಭಕ್ತಾಭಿಮಾನಿಗಳು ಗಮನಿಸಬೇಕು. ದೇವಸ್ಥಾನದ ಎದುರುಭಾಗದಲ್ಲಿರುವಂತಹ ಸೇವಾ ಕೌಂಟರ್ನಲ್ಲಿ ಅನ್ನಕ್ಕಾಗಿ ರುದ್ರಾಭಿಷೇಕ ಪಂಚದರ್ಜಯ ಮಹಾಪೂಜೆ ಸರ್ವ ಸೇವೆಗೆ ಪ್ರತಿದಿನ ಮಾಹಿತಿಯಲ್ಲಿ ಆಗಲಿ ದೇವಸ್ಥಾನ ವಾಹನ ಚಾಲಕರಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಮಳೆ ಬಂದ ಕಾರಣ ಮಾರ್ಗದಲ್ಲಿ ನೀರು ನಿಂತಿದೆ. ತಾವುಗಳು ತಮ್ಮ ವಾಹನವನ್ನು ನಿಧಾನವಾಗಿ ಚಲಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದಾರೆ. ಮಳೆ ಬಂದ ಕಾರಣ ಮಾರ್ಗವು ಸ್ವಲ್ಪ ಜಾರುತ್ತಿದೆ. ಆದ್ದರಿಂದ ವಾಹನ ಚಾಲಕರು ತಮ್ಮ ವಾಹನವನ್ನು ನಿಧಾನವಾಗಿ ಚಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಪಕ್ಷಪಾತದಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ದೀಪಾಲಂಕಾರದ ಪಕ್ಷಿಗಳು ಸಾಮ್ಯಾನಿನ ಕಂಬವನ್ನು ಖರ್ಚು ಮಾಡಿಕೊಂಡಿವೆ. ದೀಪಾಲಂಕಾರದ ಪಕ್ಷಿಗಳು ಸಾಮ್ಯಾನದ ಕಂಬವನ್ನು ಕಾದುಕೊಂಡು ನಿಲ್ಲಿದ್ದಲ್ಲಿ ಮಳೆ ಬಂದ ಕಾರಣ ಮಕ್ಕಳಿಗೆ ಸ್ವಲ್ಪ ವಿನಾಶವಾಗಬಹುದು. ದಯವಿಟ್ಟು ಇದರ ಬಗ್ಗೆ ಹೆಚ್ಚು ಗಮನಿಸಬೇಕಾಗಿ ಹೇಳುತ್ತಿದ್ದಾರೆ. ಈಗಾಗಲೇ ದೇವರ ಸನ್ನಿಧಾನಕ್ಕೆ ಸ್ವಲ್ಪ ಕಠಿಣ ಮಳೆ ಸುರಿದಿದೆ. ಈ ಮಳೆಯ ಕಾರಣ ದೀಪಾಲಂಕಾರದ ಕೆಲವು ಪಕ್ಷಿಗಳು ಸಾಮ್ಯಾನಿನ ಕಂಬವನ್ನು ತಾಗಿಕೊಂಡಿವೆ. ಆದುದರಿಂದ ಕಬ್ಬಿಣದ ಕಂಬವನ್ನು ಮುಚ್ಚುವಾಗ ಮಕ್ಕಳನ್ನು ಸ್ವಲ್ಪ ಜಾಗೃತಗೊಳಿಸಿ.
ಅದೇ ರೀತಿ ಕಲಸವನ್ನು ಮಾಡಲಿರುವಂತಹ ಭಕ್ತಾಭಿಮಾನಿಗಳು ದೇವಸ್ಥಾನದ ಎಂದು ವರ್ಗದಲ್ಲಿ ಕಲಸ ದೊಡ್ಡಗಳನ್ನು ನೀಡಲಾಗಿದೆ. ತಾವುಗಳು ಕಲಸಕ್ಕೆ ರಸೀದಿಯನ್ನ ಮಾಡಿದೆ. ಅದಕ್ಕೆ ನಾಳೆಯಿಂದ ತಮ್ಮ ಕಲಸವನ್ನು ಭೂಮಿಗೆ ಇಡಲಾಗುವುದು. ಗಮನಿಸಿ ಭಕ್ತಾಭಿಮಾನಿಗಳು, ದೇವಸ್ಥಾನದ ಎದುರು ಭಾಗದಲ್ಲಿರುವ ಕಲಸ ದೊಡ್ಡದಲ್ಲಿ ಕಲಸದ ರಸೀದಿಯನ್ನೇ ಮಾಡಿದೆ. ಅದರಲ್ಲಿ ತಾವುಗಳು ನಾಳೆಯಿಂದ ಕಲಸ ಪೂಜೆ ಪ್ರಾರಂಭಗೊಳ್ಳುವುದು. ಕಲಸ ಪೂಜೆ ಪ್ರಾರಂಭಗೊಂಡು ಜಾತ್ರೆಯ ಕೊನೆಯ ದಿವಸ ಅಂದರೆ 29ನೇ ತಾರೀಕಿನಂದು ನಮಗೆ ಕಲಸವನ್ನು ನೀಡಲಾಗುವುದು.
ಆತ್ಮೀಯ ಭಕ್ತಾಭಿಮಾನಿಗಳಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಮಳೆ ಬಂದ ಕಾರಣ ದೀಪಾಲಂಕಾರ ಮಾಡಿದ ಶಕ್ತಿಗಳು ಸಾಮಾನ್ಯ ಕಂಬವನ್ನು ಸಾಗಿಕೊಂಡಿದೆ. ಈ ಸಾಮಾನ್ಯ ಕಂಬಗಳಲ್ಲಿ ವಿದ್ಯುತ್ ಒತ್ತರಿಸಿ ಸಣ್ಣ ಮಟ್ಟಿನ ಶಾಕ್ ಆಗಬಹುದು. ತಮ್ಮ ಮಕ್ಕಳನ್ನು ತಾವು ಜಾಗೃತಪಡಿಸಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ಜನಸಂಖ್ಯೆ ಜಾಸ್ತಿ ಇರುವುದರಿಂದ ವಾಹನಗಳಿಗೆ ಬರಲು ಒಂದು ಮಾರ್ಗ, ಹೋಗಲಿಕ್ಕೆ ಒಂದು ಮಾರ್ಗವನ್ನು ನಿಬಂಧನೆ ಮಾಡಿದ್ದಾರೆ. ಜನಸಂಖ್ಯೆ ಜಾಸ್ತಿ ಇರುವುದರಿಂದ ಬರುವಂತಹ ವಾಹನಗಳು ಒಳ್ಳೆಯಾಗಿ ಮತ್ತು ದೇವಸ್ಥಾನದ ಅಧಿಪತಿಯಿಂದ ಸರಿಪಡಿಸಲಾಗಿ ನಮ್ಮಲ್ಲಿ ಹೇಳಿಕೊಳ್ಳುತ್ತಿದ್ದಾರೆ. ದೇವಸ್ಥಾನದ ಹಕ್ಕುಪತ್ರಕ್ಕೆ ಆಗಮಿಸಿರುವಂತಹ ಭಕ್ತಾಭಿಮಾನಿಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದಾರೆ. ನಮ್ಮ ಈ ದೇವಸ್ಥಾನದ ನಮ್ಮ ಭಕ್ತರನ್ನು ಗಮನಿಸಿಕೊಂಡು ವೀಕ್ಷಕರ ಹೆಸರಿನಿಂದ ಈಗಾಗಲೇ ಸುಮಾರು 2 ಫೀಟ್ನಷ್ಟು ಹಕ್ಕಿ ಒಂದು ಫೀಟ್ನಷ್ಟು ಹುಲ್ಲ, 1 ಫೀಟ್ನಷ್ಟು ಸಕ್ಕರೆ, ಅದೇ ರೀತಿ 50 ಕೆಜಿಯಷ್ಟು ಔಷಧಿಯನ್ನು ನೀಡಿದ್ದಾರೆ. ಶಿಕ್ಷಕರ ಕ್ಷೇತ್ರದ ಆಡಳಿತ ಮಂಡಳಿಗಳು ಈ ಸಂದರ್ಭದಲ್ಲಿ ಬ್ರಹ್ಮಕಲ್ಪೋತ್ಸವ ಸಮಿತಿಯ ಪರವಾಗಿ, ಅದೇ ರೀತಿ ನಮ್ಮ ಈ ದೇವಸ್ಥಾನದ ಆಡಳಿತ ಸಮಿತಿಯ ಪರವಾಗಿ ಅನಂತ
ದೇವರ